ಪುತ್ತೂರಿಗೆ ಎಂಟ್ರಿ ಆಗ್ತದೆ. ಇದಿದೆ ಚಿನ್ನದ ಪಾರ್ಕ್. ಇದು ಪುತ್ತೂರು ಪೇಟೆಯ ಹೊರಗಡೆ ಹೋಗುವಂಥ ದೃಶ್ಯ. ಹಳ್ಳಿ ಮನೆ ಅವರು ಆಲ್ಮೋಸ್ಟ್ ಇಲ್ಲೆಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ. ಸೊ ಅದೇ ಸೇಮ್ ಜಾಗ ಇದು. ಹಳ್ಳಿ ಮನೆ ಚಾನಲ್ ಪುತ್ತೂರು ಇಬ್ಬರು ತಾಯಿ ಮತ್ತು ಮಗಳು ಮಾಡ್ತಾರಲ್ಲ, ಸೊ ಅವರು ಹೆಚ್ಚಾಗಿ ಓಡಾಡುವ ಜಾಗ ಇದು. ಸೊ ನಾವಿವಾಗ ಒಂದು ಅಂಗಡಿಗೆ ಹೋಗ್ತಾ ಇದ್ವಿ, ಒಂದು ಐಟಮ್ ಬೇಕಿತ್ತು. ದೆಯ್ಯರ ಅಂಗಡಿ ಅಂತೇಳಿ. ಇದು ಪುತ್ತೂರಿನಲ್ಲಿ ಕೋರ್ಟ್ ರೋಡಲ್ಲಿ ಇರುವಂಥ ಒಂದು ಅಂಗಡಿ. ಇಲ್ಲಿ ಎಲ್ಲ ಐಟಮ್ಸ್ ಅಂದರೆ ಮಕ್ಕಳಿಗೆ ಬೇಕಿರುವ ಎಲ್ಲ ಐಟಮ್ಸ್ ಸಿಗುತ್ತೆ. ದೆಯ್ಯರ ಅಂಗಡಿ ಎಲ್ಲ ಇರುತ್ತೆ. ವಿಷ್ಣು ತೈಲ ಅದು ಸಣ್ಣ ಮಗುವಿಗೆ ಅಸಲಿಗೆ ಒಂದಲ್ಲ. ಹೌದು ನೋಡಿ, ಇದು ಇದೆಯಾ? ಒಂದು ಸಾಕಲ್ಲ? ಒಂದು ಸಾಕಲ್ಲ? ಟೀನಾಗಿ ಹೇಳ್ಕೊಳ್ಬೇಕು. ಹಾಗೆ ಇಲ್ಲಿ ಬಂದು ತಗೊಂಡದ್ದು. ನಾನು ಕೂಡ ಜೊತೆಗಿದ್ದೇನೆ. ಮಿಸ್ಸಸ್ ಕೂಡ ಇದ್ದಾರೆ, ಅವರು ಕೂಡ ತಂಗಿ ಹತ್ರ ಮಾತಾಡೋದು. ಇದು ಈಗ ಇದನ್ನೇ ಹಚ್ಚಲಿಕ್ಕೆ ಅವರು ಸಜೆಸ್ಟ್ ಮಾಡಿದ್ದು. ಹಾಗೆ ಇಲ್ಲಿ ಬಂದು 2 ಐಟಮ್ ಸಿಕ್ಕಿ ನನಗೆ ತುಂಬ ಖುಷಿ ಆಯಿತು. ಇನ್ನೂ ಹೋಗಬೇಕು, ಇನ್ನೂ ತುಂಬ ಕೆಲಸ ಇದೆ. ಕಾಡು ಕೋಳಿ ಒಂದು ಬಜೆ ಬಜೆ ಕಷಾ ಸಬಲ ಬಜೆ ಯಾಕೆ ಬಜೆ ಹಂಗೆ. ವೆರಿ ಗುಡ್. ನೋಡಿ, ಇದು ಬಜೆ ಅಂತ ನನಗೆ ಸಹ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡೋದು ನಾನು. ಸೊ ಈ ಥರ ಇರುತ್ತೆ. ಮತ್ತೊಂದು ಎಣ್ಣೆ ತಗೊಂಡದ್ದು ಪರ್ಸ್ ಇದೆ भारी सुंदर. तुमचे काही आमचे पुत्तूर ते इंत आले आम्ही रिक्षा करून. 60 रुपये नाही चिल्लर चिल्लर 40 असते. तुम काय देवरा करून ಥ್ಯಾಂಕ್ ಯು. ಸೊ ಇಲ್ಲಿ ಆಯಿತು, ಲಾಸ್ಟಿಗೆ ದೇವರು ಒಳ್ಳೇದು ಮಾಡಿ ಅಂತ ಹೇಳಿದರು. ಸೊ ಇಲ್ಲಿಂದ ನಾವು ಅಪೋಸಿಟ್ ಸೈಡ್ಗೆ ಹೋಗ್ತೀವಿ. ಇಲ್ಲಿಂದ ರಿಕ್ಷಾ ಕ್ರಾಸ್ ಮಾಡೋದೇ ಕಷ್ಟ, ಗಾಡಿ ಬರ್ತಾರೆ. ಈ ಥರ ಇದೆ ಅಂಗಡಿ ಪುತ್ತೂರಿನಲ್ಲಿ. ಕೋರ್ಟ್ ರೋಡ್ ಅಂತ ನಿಮಗೆ ಕಾಣ್ಬೋದು. ನಾವಿವಾಗ ಇಲ್ಲಿಂದ ಸೀದಾ ಸಂಜು ಶೆಟ್ಟಿ ಶಾಪಿಗೆ ಹೋಗೋದು, ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು. ಸೊ ನಿಮಗೆ ಕೋರ್ಟ್ ರೋಡಲ್ಲಿ ಬಂದುಬಿಟ್ಟು ಈ ಥರ ಇದೆ. ಸೊ ಇಲ್ಲೇ ಇರೋದು. ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಈ ರೋಡ್ ಕ್ರಾಸ್ ಆದ ಕೂಡಲೇ ನಿಮಗೆ ಫ್ರೂಟ್ಸ್ ಅಂಗಡಿಗಳು ಸಿಗ್ತವೆ. ಸೊ ಇಲ್ಲಿಂದ ಸದ್ಯ ಈಗ ನಾವು ಸಂಜೀವ ಶೆಟ್ಟಿ ಶಾಪಿಗೆ ಹೋಗ್ತಾ ಇದ್ದೀವಿ. ಯಾಕೆಂತ ಹೇಳಿದರೆ ಶಾಪಿಂಗ್ ಮಾಡುವ ಉದ್ದೇಶದಿಂದ. ಸೊ ಇಲ್ಲೇ ಇರೋದು. ನಾರ್ಮಲ್ ಆಗಿ ನಿಮಗೆ ಕಾಣ್ಬೋದು 2-3 ಕಡೆಯಲ್ಲಿದೆ. ಮುಂದ್ಗಡೆ ಹೋಗೋಣ. ಇದು ಸಾರಿ, ಇದು ನಾವು ಮುಂದ್ಗಡೆ ಮಾಡ್ತಾಯಿದ್ದೇವೆ. ಯಾಕೆಂದರೆ ಆಟೋದಲ್ಲಿ ಬಂದ ಕಾರಣ ಸ್ವಲ್ಪ ಈಸಿ ಆಗುತ್ತೆ ಪಾರ್ಕ್ ಮಾಡೋಕ್ಕೆಲ್ಲ. ಸೊ ಪಾರ್ಕಿಂಗ್ ಓಕೆ ಇಲ್ಲಿದೆ ನೋಡಿ. ನಾವಿವಾಗ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಇದು ಸಂಜೀವ ಶೆಟ್ಟಿ